ಕೃಷಿ ಕಾಯ್ದೆಯ ವಿರುದ್ಧ ಕೃಷಿ ಕಾಯ್ದೆ ಮಸೂದೆಯನ್ನು ಹಿಂಪಡೆಯಬೇಕೆಂದು ಪಟ್ಟಣದ ಕೊನೆಪೇಟೆಯ ಮಸೀದಿ ಸರ್ಕಲ್ನಿಂದ ಮೆರವಣಿಗೆ ಹೊರಟ ರೈತ ಮುಖಂಡರು, ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು, ಭಾರತೀಯ ಪರಿವರ್ತನಾ ಸಂಘದ ಕಾರ್ಯಕರ್ತರು, ದಲಿತ ಮುಖಂಡರುಗಳು, ಜೈ ಜನ್ಮಭೂಮಿ ರಕ್ಷಣಾ ಪಡೆಯ ಸಂಚಾಲಕರು, ಕಾರ್ಮಿಕ ಒಕ್ಕೂಟದ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಮೆರವಣಿಗೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಸಂಘಟನೆ ಹೋರಾಟಗಾರರು ಸೇರಿ ಹಾಸನದ ಆಲೂರಿನ ಹೃದಯ ಭಾಗದಲ್ಲಿರುವ ಪೊಲೀಸ್ ಠಾಣಾ ಮುಂಭಾಗ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಸುಮಾರು 25 ನಿಮಿಷ ಹೋರಾಡಿ ಎಲ್ಲಾ ರೀತಿಯ ವಾಹನಗಳನ್ನು ತಡೆದು ನಿಲ್ಲಿಸಿದರು. ರೈತ ಮುಖಂಡರಾದ ಎಚ್.ಎಸ್. ಮೋಹನ್ ಮಾತನಾಡಿ, ರೈತ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತಾ ಕೇಂದ್ರ ಸರ್ಕಾರ ಮಾಡುತ್ತಿರುವಂತಹ ಕೃಷಿ ಕಾಯ್ದೆಯ ವಿರುದ್ಧ, ವಿದ್ಯುತ್ ಖಾಸಗೀಕರಣದ ಬಗೆಯ ವಿರುದ್ಧ ಮತ್ತು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ರಾಜ್ಯ ಸರ್ಕಾರ ಸ್ವಾಧೀನ ಕಾಯ್ದೆ ರದ್ದಾಗಲೇಬೇಕು. ಎಪಿಎಂಸಿ ಕಾಯ್ದೆ ರದ್ದಾಗಲೇಬೇಕು. ಸ್ವಾಧೀನ ಕಾಯ್ದೆ ರದ್ದಾಗಲೇಬೇಕು. ಖಾಸಗೀಕರಣ ರದ್ದಾಗಲೇಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. ಭಾರತೀಯ ಪರಿವರ್ತನಾ ಸಂಘ ಮತ್ತು ರೈತ ಸಂಘದ ವತಿಯಿಂದ ಇವತ್ತೊಂದು ಸಣ್ಣ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಬಹಳ ದಿನಗಳಿಂದ ನಾವು ಈ ಭಾಗದಲ್ಲಿ ಓಡಾಡ್ಕೊಂಡು ನೋಡ್ತಾ ಇರುವಾಗ ಇಲ್ಲೊಂದು ಪಶು ಆಸ್ಪತ್ರೆ ಇದೆ ಮತ್ತು ಅದೇ ರೀತಿಯಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಕೂಡ ಇದೆ. ಈ ಎರಡರ ಪರಿಸ್ಥಿತಿ ಏನಾಗಿದೆ ಅಂಥೇಳಿ ನಾವು ನೋಡ್ಕೊಬರುವಾಗ ಈ ಕುರಿತು ಅಧಿಕಾರಿಗಳು ಮತ್ತು ಇತರರ ಗಮನಕ್ಕೆ ಇದ್ದರೂ ಕೂಡ ಅದಕ್ಕೆ ಸರಿಯಾದಂಥ ಒಂದು ಪರಿಹಾರ ಸಿಕ್ಕದೇ ಇದ್ದಾಗ ಇಲ್ಲಿರ್ತಕ್ಕಂಥ ರೈತ ಸಂಘದ ಎಲ್ಲ ಸ್ನೇಹಿತರುಗಳು ಇವತ್ತು ಅವರೇ ಮುಂದಾಗಿ ಇಲ್ಲೆಲ್ಲ ಕ್ಲೀನ್ ಮಾಡುವಂಥ ಮತ್ತು ಸ್ವಚ್ಛತೆಗೊಳಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಥರ ಆಗಿದೆ ಕೊಟ್ಟರೆ ನೋಡಿ, ಈ ಥರ ಬನ್ನಿ ಅಂತೇಳಿ ಹೇಳಿದರು. ಅದನ್ನು ನೋಡಿ ನಾವು ಬಂದಿದ್ದೀವಿ ಇಲ್ಲಿಗೆ. ನಾವು ಹೊಸಕೋಟೆಯಲ್ಲಿ ಯಾವುದೇ ಥರದ ವಿಚಾರಗಳಾದರೂ ಸಹ ರೈತ ಸಂಘದಿಂದ ಅಧಿಕಾರಿಗಳಿಗೆ, ಪಂಚಾಯತಿ ವಲಯಕ್ಕೆ, ತಹಸೀಲ್ದಾರರಿಗೆ, ಜಿಲ್ಲಾ ಅಧಿಕಾರಿಗಳು ಎಲ್ಲ ವಿಚಾರನೂ ತಿಳಿಸ್ತಿದ್ದೀವಿ. ಆದರೂ ಯಾಕೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಒಳಗಡೆ ಶೌಚಾಲಯ ಇದೆ, ನೀರಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಪಂಚಾಯತಿಯಿಂದ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಬೇಕು. ಅಧ್ಯಕ್ಷರಾಗಲಿ, ಪಿ ಡಿ ಒ ಆಗಲಿ ಎಲ್ಲರೂ ಬಂದು ಇದು ಮಾಡಬೇಕು. ಅಲ್ಲಿಂದ ಸರ್ಕಾರಿ ಆಸ್ಪತ್ರೆ ವಸತಿ ಗೃಹ ಇದೆ ನೋಡಿ, ಅಲ್ಲಿ ಕಾಣ್ತಿದೆ. ಹೇಳಬೇಕಂದ್ರೆ ಸ್ಮಶಾನ ಗೋರಿಗಿಂತಲೂ ಕಡೆ ಕಾಣ್ತಿದೆ. ಇಲ್ಲಿ ಅವರಿಗೆ ಸ್ವಚ್ಛತೆ ಮಾಡಿಬಿಟ್ಟು